ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಅವರನ್ನು ಕೂಡ ಸ್ವಾಗತಿಸಬೇಕು. ಅದೇ ರೀತಿ ನೇಮಕೋತ್ಸವದ ಸದಸ್ಯರುಗಳಾದಂತಹ ವಸೀರ್ ಇವರನ್ನು ಕೂಡ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾವು ಚಪ್ಪಾಳೆ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರಿನ ಅನೇಕ ವ್ಯಾಪಾರಸ್ಥರು ಮಂಗಳೂರು ಆತ್ಮೀಯರಾದಂತಹ ನೇಮಕೋತ್ಸವದ ಸದಸ್ಯರುಗಳಾದಂತಹ ಅನೀಫ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ಇವರನ್ನು ಕೂಡ ಸ್ವಾಗತಿಸಬೇಕು. ಅದೇ ರೀತಿ ಅಂಶಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಈ ಉದ್ಘಾಟನೆಯನ್ನ ಬುಕ್ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ನೇಮಕೋತ್ಸವದ ಅಧ್ಯಕ್ಷರಾದಂತಹ ಖಲೀಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾತನಾಡಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ನಾವು ನಮ್ಮದೊಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಮಾಡಬೇಕಾಗಿದೆ. ನಾವು ಕೇವಲ ಕ್ರೀಡೆಯಲ್ಲಿ ಸಮಾಜ ಸೇವೆ ಕೂಡ ಮುಚ್ಚುನಿಯಲ್ಲಿರಬೇಕು. ಈ ಮೂಲಕ ನಿರ್ವಹಿಸುತ್ತೇವೆ. ಏಕೆಂದರೆ ನಾವು 1977ರಲ್ಲಿ ಅಬ್ದುಲ್ ಲತೀಫ್ ಎಂಬುವವರ ಸ್ಥಾಪನೆಗೊಂಡ ಈ ಒಂದು ಸಂಸ್ಥೆಯು ಇವತ್ತಿನವರೆಗೆ ಸಾಮಾಜಿಕವಾಗಿ ಕ್ರೀಡಾ ಆಯೋಜಕರಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮ ಅಲ್ಲದೆ 29ನೇ ತಾರೀಕು ಇಲ್ಲಿ ಕಚೇರಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಲ್ಲಿ ಕೂಡ ಸುಮಾರು 150 ಮಕ್ಕಳಿಗೆ ಪುಸ್ತಕವನ್ನು ಕೂಡ ಒಂದು ಕಾರ್ಯಕ್ರಮ ನಾವು ಈಗಾಗಲೇ ರೆಡಿ ಮಾಡಿದ್ದೇವೆ. ಅದು ಶಾಲೆಯಲ್ಲಿ ಕೊಡಲು ನಾವು ಇಷ್ಟಪಟ್ಟಿದ್ದೇವೆ. ಏಕೆಂದರೆ ಸರ್ಕಾರಿ ಶಾಲೆಯಿಂದ ಅಲ್ಲಿ ಒಂದು ಮುಖ್ಯೋಪಾಧ್ಯಾಯರು ಇಲ್ಲಿ ಬಹಳಷ್ಟು ಜನ ಕಡಿಮೆ ಆಗ್ತಾ ಇದ್ದಾರೆ. ಇಲ್ಲಿ 1ರಿಂದ 8ನೇ ತರಗತಿವರೆಗೆ ಕ್ಲಾಸ್ ತರಗತಿ ಇದ್ದರೂ ಕೇವಲ 140 ಮಕ್ಕಳು ಮಾತ್ರ ಇಲ್ಲಿ ಹಾಜರಿರುತ್ತಾರೆ. ಕಾರಣವೆಂದರೆ ಆಸಕ್ತಿ ನೋಡಿ ನಾ ಎಂಥವರೆಲ್ಲ ಒಂದು ವಿಷಯವನ್ನು ಇಷ್ಟಪಡ್ತೇವೆ. ನೋಡಿ ನಾವು ಶ್ರೀಮಂತರಿಗೆ ಜಾಸ್ತಿ ಇಷ್ಟಪಟ್ಟು ದೊಡ್ಡ ಶಾಲೆಯಲ್ಲಿ ಸೇರಿಸ್ತಾರೆ. ನಮ್ಮ ಮಕ್ಕಳನ್ನು ಮುಂದೆ ಕಲಿಯುತ್ತೇವೆ. ಅವರು ಕಲಿಯುವುದಿಲ್ಲ. ಏಕೆಂದರೆ ಅವರ ಮೈಂಡಲ್ಲಿ ಎಷ್ಟು ಶಕ್ತಿ ಅಷ್ಟೇ ಅವರಿಗೆ ಕಲಿಯಲಿಕ್ಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಅವರು ಕಲಿಯುವುದಿಲ್ಲ. ಖಂಡಿತವಾಗಿ ಅವರು ಕಲಿಯುವುದಿಲ್ಲ. ಟೀಚರ್ ಅವರು ಏನು ಮಾಡ್ತಾರೆ, ಅವರ ಕರ್ತವ್ಯ ಏನಿದ್ರು ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬೊಬ್ಬರು ಟೀಚರ್ ಇರ್ತಾರೆ. ಅವರು ಕೇವಲ 10 ಗಂಟೆ ಕ್ಲಾಸ್ ಮಾಡ್ತಾರೆ ಮತ್ತು ಹೋಗ್ತಾರೆ. ಯಾಕೆಂದರೆ ಅವರಿಗೆ ಅಷ್ಟೊಂದು ಜವಾಬ್ದಾರಿ ಇರುವುದಿಲ್ಲ. ಅವರ ಕರ್ತವ್ಯ ಅವರು ಮಾಡೋದು. ಮಕ್ಕಳು ಕಲಿಯಲು ಬಿಡಿ, ಅದು ಮಕ್ಕಳಿಗೆ ಬಿಡ್ತಾರೆ. ಅವರ ಆ ಒಂದು ಇದರಿಂದ ಶಿಕ್ಷಣದಿಂದ ದೂರವಾಗ್ತಾರೆ ಮಕ್ಕಳು. ಆದ್ದರಿಂದ ನಾವು ದೊಡ್ಡ ಶಾಲೆಯನ್ನು ಬಿಟ್ಟು ಸಣ್ಣ ಶಾಲೆಗೆ ಸೇರಿಸಿದ್ದರಿಂದ ನಮಗೆ ಒಳ್ಳೆಯ ವಿದ್ಯೆ ಸಿಗ್ತದೆ. ಎಲ್ಲರೂ ಈ ಒಂದು ನಮ್ಮ ಈ ಪುಸ್ತಕದ ಸದುಪಯೋಗ ಪಡೆದು ಎಲ್ಲ ವಿದ್ಯಾವಂತರಾಗಬೇಕಾಗಿ ಹೇಳುವುದರಲ್ಲಿ ಎಲ್ಲ ನಮ್ಮ ಮುಂದಿನ ಯೋಜನೆ 500 ಅರ್ಹಗಳ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಯೋಜನೆ ಹಾಗೂ ಅರ್ಹಗಳ ವಿದ್ಯಾರ್ಥಿಗಳಿಗೆ ಸಾಲ ತೀರಿಸಲು ಸ್ಕಾಲರ್ಶಿಪ್ ವ್ಯವಸ್ಥೆ ಒದಗಿಸಿಕೊಳ್ಳಲು ಪ್ರಯತ್ನಿಸಲಾಗುವುದು. ಸಮಾಜದ ಪರಿಸರದ ಕೈಗೊಳ್ಳುವ ಆಹಾರವನ್ನು ಪ್ರಯತ್ನಿಸಲಾಗುವುದು. ಹಲವು ಮಾರ್ಗದರ್ಶಿಗಳ ರೋಗಿಗಳಿಗೆ ಧೈರ್ಯ ಮತ್ತು ಆರ್ಥಿಕ ಸಹಾಯ ಒದಗಿಸಲು ಪ್ರಯತ್ನಿಸಲಾಗುವುದು. ಉತ್ತಮ ಪರಿಸರಗಳನ್ನು ಮುಕ್ತ ಸಮಾಜ ಉತ್ತಮ ಪ್ರತಿಭೆಗಳನ್ನು ಪೋಷಿಸಿ ನಮ್ಮ ಪ್ರಯತ್ನವನ್ನು ಮುಂದುವರಿಸಲಾಗುವುದು. ಈ ಒಂದು ಸಮಸ್ಯೆ
ಪುಸ್ತಕದ ವಿತರಣಾ ಬಡಾ ಜೋಕ್ರೆ ತುರ್ಪುನ ಈ ಸಮಾರಂಭದ ಕಾರ್ಯಕ್ರಮದ ಎಂಕಲ್ನ ಆತ್ಮೀಯ ಮಿತ್ರರಾಯ ವೇದಿಕೆ ರೂಪನ ಮಾತಾ ಬಂಗುಳ್ದ ಮಾತಾ ಗಲ್ಲಿ ಅಕಲ ಯಾನ್ ಕೈ ಮುಗಿದು ಅಕಲ ನಟೊಂದು ಯಾನ್ ಒಂಜಿ ರಡ್ಡ ಮೂಜಿ 5 ಮಿನಿಟ್ದವರಾಗಿ ನನ್ನ ಪಾತ್ರ ಯಾನ್ ಹಾಕಿದ್ರು ಬಂಧುಗಳೇ. ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ದ ಇನ್ನಿತ ಕಾರ್ಯಕ್ರಮ ಈ ಪರಿಸರಡು ಈ ಪ್ರದೇಶಡು ಬಹಳ ಉತ್ತಮವಾದ ಉಂಡು ಪಡೆಯರೆ ಇಂಕ ಭಾರಿ ಸಂತೋಷ. ದಾಯನ್ ಪಂಡ 14 ವರ್ಷಡು ಅವರ ಇತ್ತ 17 ವರ್ಷ ನಡಪನ ಈ ಪೊರ್ತುಡು ಬಹಳ ಕಷ್ಟಡಿತ್ತನ ಪಾಪದ ಕಷ್ಟ ಜೀವಿನಗಳಿಗೆ ಕೊರಪುನ ಒಂಜಿ ಕೊಡುಗೆ ಪುಸ್ತಕದ ರೂಪಡು ವಿದ್ಯಾಭ್ಯಾಸಗಳು ಮಿತ್ತುಕೊಂಡು ಬರೋದು ಅಕ್ಕಳ ಉತ್ತೇಜನ ಆಗೋದು ಅಕ್ಕಳ ಅಭಿವೃದ್ಧಿ ಆಗೋದು ಅಕ್ಕಳ ಜೀವನದ ಮಟ್ಟ ಎಡ್ಡೆ ಆಗೋದು ಪಡ್ಕೊಂಡ ಲೆಕ್ಕದ ಆ ಮಂದಿ ಮಹಾ ಉದ್ದೇಶ ಮುಗಿದು ನಡಪವನ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ದ ಒಂದು ಕಾರ್ಯಕ್ರಮ ಬಹಳ ಉತ್ತಮ ರೀತಿಯ ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ ಇಂದು ಈ ಕಾರ್ಯಕ್ರಮವು ಯಾಪಲ ಜಯ ಆಗು ಜಯ ಆಗು ಜಯ ಅವೇ ಕೊಟ್ಟರು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಈ ಕಾರ್ಯಕ್ರಮದ ಒಂದು ಕ್ರಮವನ್ನು ತುಂಡ ಒಂದು ಕಷ್ಟ ಕಾಲ ಹೊರತುನ ಒಂದು ಪಾಪದ ಕಷ್ಟ ಜೀವಿನಗಳಿಗೆ ಸಾಕಾರ ಕೊಡ್ತುನ ಒಂದು ಸಮಸ್ಯೆಯನ್ನು ಪಡೆಯರೆ ಸಂತೋಷ ದಯಪಂಡ ಈಗ ಉದಾಹರಣೆ ಕೆಲವು ಕಷ್ಟ ಕಾಲ ಹೊರತುನ ಜನಗಳಿಗೆ ಒಂದು ಶೀಕರಿತನಗಳಿಗೆ ಅಥವಾ ಒಂದು ಕಷ್ಟ ಬಂಗಡಿತನಗಳಿಗೆ ಸಾಕಾರ ಕೊಟ್ಟು ಅಕ್ಷರ ಜೀವನದ ಮಟ್ಟಗಳು ಅಕ್ಷರ ಒಂದು ಕಾಯಿಲೆಗಳು ಅಥವಾ ಒಂದು ಕಷ್ಟಗಳು ನಿವಾರಣೆ ಮಾಡ್ತಾನ ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ದ ಒಂದು ಕಾರ್ಯಕ್ರಮದ ಮಟ್ಟದ ಪಂಡ್ಕೊಂಡ ಕೆಲವೆಲ್ಲಿ ಪಿತಾಜೇಶನ್ ಮಾತ್ರ ಇಂಕಲ ಮಿತ್ರರು ಮಕ್ಕಳು ಈ ಒಂದು ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ದ ಒಂದು ಕಾರ್ಯಕ್ರಮ ಅವು ಎಟ್ಟೆ ಕಾರ್ಯಕ್ರಮವನ್ನು ತಂದು ಬಹಳ ಉತ್ತಮ ರೀತಿಯಲ್ಲಿ ಅಕ್ಕಳು ಸಹಾಯ ಸಹಕಾರ ಮತ್ತು ದಾಳಿ ನಡೆಸುವ ಮುಖಾಂತರ ಈ ಒಂದು ಪುಸ್ತಕ ಕಾರ್ಯಕ್ರಮವನ್ನು ನಡೆಸುವುದರಿಂದ ಕಂಡ ಇದು ಒಂದು ಎಟ್ಟೆ ಕಾರ್ಯಕ್ರಮ ಮುಂಚಿನ ಕಾರ್ಯಕ್ರಮ ನಮ್ಮ ಪರಿಸರಗಳು ನಮ್ಮ ಪ್ರದೇಶಗಳು ನಮ್ಮ ಈ ಒಂದು ನೇಟು ಹೆಚ್ಚೆಚ್ಚ ನಡಪಡಲು ಬಂದು ಆರೈಸಿನ ಒಟ್ಟಿಗೆ ಈ ಪ್ರದೇಶಗಳು ಮುಂಚೆ ಮಾತ್ರ ಯಾರು ಪಡೆಯಲು ಅಪೇಕ್ಷೆ ಮಾಡುತ್ತವೆ. ಕೊನೆ ಮುಲ್ಪ ಅತಿ ಸೂಕ್ಷ್ಮ ಪ್ರದೇಶ. ಈ ಸೂಕ್ಷ್ಮ ಪ್ರದೇಶಗಳು ಒಂದೇ ಜಾತಿಗೆ ಸಂಬಂಧಪಟ್ಟಂತೆ ಒಂದೇ ಮತಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಮಾತ್ರ ಜೋಕ್ಲೆಗಿಲ್ಲ ಮಾತ್ರ ವಿಭಾಗದ ಜೋಕ್ಲೆಗಿಲ್ಲ ಒವ್ವೇ ರಾಜಕೀಯ ಭೇದ ಇದ್ದಂತೆ ಜಾತಿ ಭೇದ ಇದ್ದಂತೆ ನಡಪವರು ಪಟ್ಟ ಮುಂಚಿನ ಒಂದು ಕಾರ್ಯಕ್ರಮ ಉಳ್ಳಾಲ ಪ್ರದೇಶಗಳು ಎಟ್ಟೆಚ್ಚಿನ ಕಾರ್ಯಕ್ರಮವನ್ನು ನಡೆಸಲು ಕಂಡು ನಮ್ಮ ಮಾತುಗಳ ಐದು ಆಶ್ರಮಗಳು ಕೊಡುತ್ತಿದ್ದ ಅಗತ್ಯ ಉಂಟು. ದಾಯಕೊಂಡ ಮೂರು ಕೋಮುರ ಸಾಮರಸ್ಯದ ಒಂಜಿ ಕಥೆಯನ್ನು ಪುನಃ ನೇಟೆ ಒಂಜಿ ಕೆಲವು ಅಹಿತಕರ ಘಟನೆ ನಡಪುನ ನಮ್ಮ ಕಣ್ಣಿಗೆ ನಮಗೆ ಹೋಗುವುದಿಲ್ಲ. ಕೆಲವು ಪ್ರದೇಶ ಕೆಲವು ಟೈಮಿನ ತುಂಬು ನೇನು ಮಾತ್ರ ಓವು ಹೆಚ್ಚು ಕಡಿಮೆ ಇಟ್ಟಿಂದಲ್ಲ ಓವು ತಾರತಮ್ಯ ಇಟ್ಟಿಂದಲ್ಲ ಓವು ಬೇರೆ ಇಟ್ಟಿಂದಲ್ಲ ಈ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ಗಳು ಜಾತಿ ಭೇದ ಚೆಂದೆ ರಾಜಕೀಯ ಭೇದ ಚೆಂದೆ ಅವೇ ಕೊಟ್ಟರು ಭಾಷೆದ ಭೇದ ಚೆಂದೆ ಈ ಕಾರ್ಯಕ್ರಮವನ್ನು ನಡಪವೇ ಮುಂಚಿನ ಕಾರ್ಯಕ್ರಮ ಹೆಚ್ಚೆಚ್ಚು ಆವಡೆ ಈ ಕಾರ್ಯಕ್ರಮವು ಸಾಕಾರ ಕೊಟ್ಟನ ದಾನ ನಟಿನ ಮಕ್ಕಳಿಗೆ ಈ ನಮ್ಮ ಜೋಕುಲು ವಿದ್ಯಾಭ್ಯಾಸ ಕಲಿತದೆ ಅಕ್ಕಳ ಹೆಚ್ಚೆಚ್ಚಿನ ಜೀವನವನ್ನು ನಡಪಾದೆ ಅಕ್ಕಳಲ್ಲಿ ನೆಲೆಸ್ಕೊಂಡು ಯಾಪ್ಪಲ ನಮ್ಮ ಮನಸ್ಸಿನ ಉದಾಯಿದೆ ಆತ್ಮಗಳು ಯಾಪ್ಪಲ ಮರೆತರೆ ಬಂದು ಈ ಸಂದರ್ಭಗಳು ಯಾರು ಅವರಿಗೆ ನಮ್ಮ ಪೋಷಕರಿಗೆ ಜೋಕುಲಿಗೆ ಯಾರು ಅಕ್ಕಳ ಒಂದು ಮನವರಿಕೆ ದಾಯಕೊಂಡ ನಮ್ಮ ವಿದ್ಯಾಭ್ಯಾಸದ ಗುಣಮಟ್ಟಗಳು ನಮ್ಮ ಕಷ್ಟ ಕಾಲಗಳು ಸಹಾಯ ಮಾಡ್ತೀವ ಇಂಚಿನ ಒಂದು
ವತಿಯಿಂದ ನೀಡಲ್ಪಡುವ ಬಡ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಡೈಮಂಡ್ ಸ್ಪೋರ್ಟ್ಸ್ನ ಅಧ್ಯಕ್ಷರಾದ ಅರವಿಂದ್ರವರೇ, ಆತ್ಮೀಯರು, ಸಮಾಜ ಸೇವಕರಾಗಿರುವಂತಹ ಹಿರಿಯರಾದ ಮಾರಪ್ಪನವರೇ, ಸಮಾಜದ ಪ್ರತ್ಯೇಕಿಸಲ್ಪಟ್ಟು ಮಾನಸಿಕವಾಗಿ ನೊಂದಿರುವವರಿಗೆ ಸಾಂತ್ವನ ಕೊಡುತ್ತಾ ಸಮಾಜಕ್ಕೆ ಕೆಲಸ ಮಾಡುವ ನಾಜಿಕ್ರವರೇ, ಆತ್ಮೀಯರಾದ ಉಸ್ಮಾನ್ ಕಲ್ಲಾದವರೇ, ಇಕ್ಬಾಲ್ರವರೇ, ಡೈಮಂಡ್ ಸ್ಪೋರ್ಟ್ಸಿನ ಎಲ್ಲ ಸಾರಥಿಗಳು, ಹೊಂದಿರುವ ವಿದ್ಯಾರ್ಥಿನಿಯರು, ಹಿರಿಯರು, ಡೈಮಂಡ್ ಸ್ಪೋರ್ಟ್ಸ್ ಉಳ್ಳಾಲದವರಿಗೆ ಉಳ್ಳಾಲದಷ್ಟೇ ಚಿರಪರಿಚಿತ. ಇವತ್ತು 25 ವರ್ಷಗಳಿಗಿಂತಲೂ ಹೆಚ್ಚು ಜನರ ಮಧ್ಯದ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಸ್ಪಂದಿಸುತ್ತಾ ಕೆಲಸ ಮಾಡ್ತಾ ಬರುವ ಈ ಸಂಸ್ಥೆ ಡೈಮಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬರೀ ಕ್ರೀಡೆಗೆ ಮಾತ್ರವಲ್ಲ, ಸಮಾಜದ ಸಮಸ್ಯೆಗಳಿಗೆ ಕೂಡ ನಮ್ಮ ಸ್ಪಂದನೆ ಇದೆ ಎನ್ನುವುದನ್ನು ಅಧ್ಯಕ್ಷರು ಮೊದಲಾಗಿ ಹೇಳಿದರು. ನಾನು ಕಂಡುಕೊಂಡಂತೆ ಊರಿನ ಬಸ್ ಸ್ಟ್ಯಾಂಡ್ ಆಗಲಿ, ಊರಿನ ಸೌಹಾರ್ದ ಸಾಮರಸ್ಯಕ್ಕಾಗಿ, ಜನರ ನಿರ್ಗತಿಕರ ಕಷ್ಟಕ್ಕಾಗಿ ತನ್ನಿಂದಾಗುವ ಸಹಾಯವನ್ನು ನೀಡುತ್ತಾ ಬಂದ ಬಹುತೇಕ ಕಡಿಮೆ ಅಂತ ಹೇಳಬಹುದಾದಂತಹ ಕ್ರೀಡಾ ಸಂಸ್ಥೆಗಳಲ್ಲಿ ಒಂದು ಅಪರೂಪದ ಸಂಸ್ಥೆಯಾಗಿದೆ ನಮ್ಮ ಡೈಮಂಡ್ ಸ್ಪೋರ್ಟ್ಸ್. ನಾನಿಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ಬಡ ಮಕ್ಕಳಿಗೆ ಪುಸ್ತಕವನ್ನು ತೆಗೆದುಕೊಳ್ಳುವುದು ಅವರ ಪೋಷಕರಿಗೆ, ಅವರ ಮನೆಯವರಿಗೆ ಕಷ್ಟವಾದ ಸಂದರ್ಭದಲ್ಲಿ ಅವರ ನೆರವಿಗೆ ನೀವು ಬಂದಿದ್ದೀರಿ. ಸಂತೋಷ, ಅಭಿನಂದನೆ. ಇವತ್ತು ಎಲ್ಲ ವಸ್ತುವಿನ ಬೆಲೆ ಏರುತ್ತಿರುವ ಸಂದರ್ಭದಲ್ಲಿ ಮಕ್ಕಳಿಗೆ ಪುಸ್ತಕ ಕೊಡುವುದು ಬಹಳ ತ್ರಾಸದಾಯಕವಾಗಿರುತ್ತದೆ. ಖಂಡಿತ ಇಂತಹ ಸಂದರ್ಭದಲ್ಲಿ ಆ ಜನರವರಿಗೆ ಸ್ಪಂದಿಸುವ ಈ ಕೆಲಸ ದೇವರು ಮೆಚ್ಚಾಲು, ದೇವರು ಖಂಡಿತ ಮೆಚ್ಚಾನೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಒಂದು ಸಲಹೆ, ಈ ಮಕ್ಕಳು ಬರೀ ನಮ್ಮಿಂದ ಪುಸ್ತಕ ಪಡೆದರೆ ಸಾಲದು, ಈ ಪುಸ್ತಕವನ್ನು ಸದುಪಯೋಗಪಡಿಸಿಕೊಂಡು ಅವರ ವಿದ್ಯೆಯನ್ನು ಪೂರ್ತೀಕರಿಸಬೇಕು. ಅರ್ಧದಲ್ಲಿ ಬಿಟ್ಟು ಹೋಗುವಂತಹ ಪ್ರಮೇಯ ಬಲದ ಹಾಗೆ ಒಂದು ಕಣ್ಣು ಅವರ ಮೇಲೆ ಡೈಮಂಡ್ ಸ್ಪೋರ್ಟ್ಸ್ ಇಟ್ಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದರ ಜೊತೆಗೆ IAS, IPS, KS ಅಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ನಮ್ಮ ಬಡ ಮಕ್ಕಳಿಗೆ ಕೂಡ ಸಾಧ್ಯ ಎಂಬುದನ್ನು ಇವತ್ತು ನಾವು ಹಲವು ಕಡೆಯ ವರದಿಗಳಿಂದ ತಿಳಿದುಕೊಳ್ತಾ ಇದ್ದೇವೆ. ನಮ್ಮ ಉಳ್ಳಾಲದಲ್ಲಿ ಕೂಡ ಇಂಥ ಪ್ರತಿಭಾವಂತ ಮಕ್ಕಳಿದ್ದಾರೆ. ಇವತ್ತು SSLCಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ಗಳಿಸಿದಂತಹ ಉಳ್ಳಾಲದ ಮಕ್ಕಳಲ್ಲಿ ಸಾಮಾನ್ಯ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದ ಮಕ್ಕಳೇ ಹೆಚ್ಚು. ಹಾಗಿರುವಾಗ ಆ ಮಕ್ಕಳ ಪ್ರತಿಭೆ ಪೋಲಾಗಿ ಹೋಗಬಾರದು. ಆ ಮಕ್ಕಳ ಪ್ರತಿಭೆ, ಆ ಮಕ್ಕಳಲ್ಲಿರುವಂತಹ ಶಕ್ತಿ, ಆ ಜ್ಞಾನಾರ್ಜನೆ ಅದು ಸಮಾಜಕ್ಕೆ ಸಿಗಬೇಕು ಎಂಬ ಕಾಳಜಿಯಿಂದ ಅವರನ್ನು ಉತ್ತರೋತ್ತರ ಬೆಳೆಸುವ ಒಂದು ಕೆಲಸಕ್ಕೆ ಕೂಡ ಡೈಮಂಡ್ ಸ್ಪೋರ್ಟ್ಸ್ ಹೆಜ್ಜೆ ಇರಬೇಕು ಅಂತ ಹೇಳಿಕೊಳ್ತಾ ನಿಮಗೆ ಉತ್ತರೋತ್ತರ ಶುಭವನ್ನು ಬಯಸ್ತಾ ನನ್ನ ಮಾತನ್ನು ಪಡೆದುಕೊಳ್ಳುತ್ತೇನೆ. ಜೊತೆಗೆ ವಿದ್ಯಾಧರ್ ಶೆಟ್ಟಿಯವರು ಹೊಸಪುರಲ್ಲಿನ ವ್ಯವಸ್ಥಾಪಕರು ನೆನಪಿಸ್ತಾ ಇದ್ದಾರೆ, ಶಿಕ್ಷಣದಷ್ಟೇ ಮಹತ್ವದ ಒಂದು ಕೆಲಸ ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಪರಿಸರವನ್ನು ನಿರ್ಮಲವಾಗಿಟ್ಟುಕೊಳ್ಳುವುದು. ಇವತ್ತು ಯಾವುದೇ ರೋಗಗಳು ಬರೋದಕ್ಕೆ ನಮ್ಮ ಅಸಡ್ಡೆ, ನಮ್ಮ ನಿರ್ಲಕ್ಷ್ಯ ಕಾರಣವಾಗಿರ್ತದೆ. ಖಂಡಿತವಾಗಿ ಮಕ್ಕಳು ಎಳೆಯ ಪ್ರಾಯದಲ್ಲಿ ಶಿಸ್ತಿನ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಸ್ವಚ್ಛತೆ, ಶುದ್ಧತೆಯನ್ನು ಕೈಗೊಳ್ಳುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್. ಡೈಮಂಡ್ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಂಡ್ ಅಸೋಸಿಯೇಷನ್ ಇದರ ಅಧೀನದಲ್ಲಿ ಇವತ್ತು ಸುಮಾರು 350 ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಿಸಲಾಯಿತು. ನಮ್ಮ ಸಂಸ್ಥೆಯು 1982ರಿಂದ ಪ್ರಾರಂಭವಾಗಿ ಅಬ್ದುಲ್ ಲತೀಫ್ ಎಂಬುವರಿಂದ ಪ್ರಾರಂಭವಾದ ಸಂಸ್ಥೆಯು ಇವತ್ತಿನವರೆಗೆ ಸಮಾಜ ಸೇವೆ, ಕ್ರೀಡೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದು
ನಾವು ಉಳ್ಳಾಲದಲ್ಲಿ ಒಂದು ಪ್ರಯಾಣಿಕರ ತಂಗುದಾಣ ಹಾಗೂ ಒಂದು ಹೊಲಿಗೆ ತರಬೇತಿ ಕೇಂದ್ರಕ್ಕೆ ಹೊಲಿಗೆ ಯಂತ್ರ, ಪುಸ್ತಕ ವಿತರಣೆ, ಮುಂಜಿ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಅದೇ ರೀತಿ ಸೌಹಾರ್ದ ಸಮಾವೇಶವನ್ನು ನಾವು ಇಷ್ಟರವರೆಗೆ ಹಮ್ಮಿಕೊಂಡಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಸಮಾಜ ಸೇವೆಯು ಕ್ರೀಡೆಯನ್ನು ಹಮ್ಮಿಕೊಳ್ಳುವ ಒಂದು ಚಿಂತನೆಯನ್ನು ನಾವು ನಡೆಸಿದ್ದೇವೆ. ಇವತ್ತು ನಮ್ಮ ಇಲ್ಲಿ ತಾಜ್ ಮಹಲ್ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸುಮಾರು 350 ವಿದ್ಯಾರ್ಥಿಗಳಿಗೆ ನಾವು ಕೊಡುತ್ತಿದ್ದೇವೆ. ಅದಲ್ಲದೆ ತಾರೀಕು 29ರಂದು ಇದೇ ತಿಂಗಳ 29ನೇ ತಾರೀಕಿನಂದು ಮುಕ್ಕಚ್ಚೇರಿ 9 ಕೆರೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಸುಮಾರು 140 ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಅಲ್ಲದೆ ಅವರಿಗೆ ಬೇಕಾಗುವ ಶಾಲಾ ಎಲ್ಲ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲು ನಾವು ಚಿಂತನೆ ಮಾಡಿದ್ದೇವೆ. ಅದು ತಾರೀಕು 29ನೇ ತಾರೀಕು ನಾವು ಅದರಲ್ಲಿ ನೆರವೇರಿಸ್ತೇವೆ.